ಸರ್ಕಾರದ ಅಧೀನ ಸಂಸ್ಥೆ ಟ್ರಾಯ್ ಕೇಬಲ್ ಆಪರೇಟರ್ಸ್ಗಳ ಮೇಲೆ ಗದಾ ಪ್ರಹಾರವನ್ನು ನಡೆಸಿದೆ. ಟ್ರಾಯ್ನ ಹೊಸ ಕಾನೂನು ಜಾರಿಗೆಯಾದರೆ ಕೇಬಲ್ ಆಪರೇಟರ್ಸ್ಗಳು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಕೇಂದ್ರ ಸರ್ಕಾರದ ನೂತನ ನೀತಿಯ ವಿರುದ್ಧ ಉಡುಪಿ ರಜತಾದ್ರಿಯ ಡಿಸಿ ಕಚೇರಿ ಎದುರು ಉಡುಪಿ ಜಿಲ್ಲಾ ಕೇಬಲ್ ಆಪರೇಟರ್ಸ್ಗಳು ಪ್ರತಿಭಟನೆಯನ್ನು ನಡೆಸಿದರು. ಈಗಾಗಲೇ ಉಡುಪಿ ಜಿಲ್ಲೆಯಾದ್ಯಂತ ಕೇಬಲ್ನ ಮೂಲಕ ಗ್ರಾಹಕರಿಗೆ 250ರಿಂದ 300 ರೂಪಾಯಿ ಒಳಗೆ 200ಕ್ಕೂ ಹೆಚ್ಚು ಚಾನೆಲ್ಗಳು ಲಭ್ಯವಾಗುತ್ತಿದೆ. ಆದರೆ ಇದೀಗ ಕೇಂದ್ರ ಸರ್ಕಾರದ ಅಧೀನದ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ನೂತನ ನೀತಿಯನ್ನ ಜಾರಿಗೊಳಿಸಲಿದ್ದು 130ರಿಂದ 150 ರೂಪಾಯಿ ತನಕ ಫ್ರೀ ಚಾನೆಲ್ಗೋಸ್ಕರ ಗ್ರಾಹಕರು ದುಡ್ಡು ಕಟ್ಟಬೇಕಾಗಿದೆ. ಮಾತ್ರವಲ್ಲದೆ ಮನೋರಂಜನಾ ಹಾಗೂ ಕ್ರೀಡೆಗೆ ಸಂಬಂಧಿಸಿದ ಚಾನೆಲ್ಗಳಿಗೆ ಪ್ರತ್ಯೇಕ ದರವನ್ನ ನಿಗದಿಪಡಿಸಲಾಗಿದ್ದು ಪ್ರತಿ ಚಾನೆಲ್ ಹೊಂದಬೇಕಾದರೆ 500ರಿಂದ 1,000 ತನಕ ಗ್ರಾಹಕರು ದುಡ್ಡು ಕಟ್ಟಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೇಬಲ್ ದರ ಫ್ರೀ ಚಾನೆಲ್ಗೆ 130 ರೂಪಾಯಿಗಳನ್ನು ನಿಗದಿಪಡಿಸಿದ್ರೆ ಪೇ ಚಾನೆಲ್ಗಳಿಗೆ ನೀವು ಯಾವುದನ್ನು ಹೆಚ್ಚು ವೀಕ್ಷಿಸ್ತೀರೋ ಅದಕ್ಕೆ 19 ರೂಪಾಯಿಯನ್ನು ನಿಗದಿಪಡಿಸಿದೆ. ಅದರ ಮೇಲೆ GST, ಅದರ ಮೇಲೆ ಹೆಚ್ಚುವರಿ ತೆರಿಗೆಯನ್ನು ನಾವು ಕಟ್ಟಬೇಕಾಗ್ತದೆ. ಇದು ಗ್ರಾಹಕರಿಗೆ ದೊಡ್ಡ ಹೊರೆ ಆಗ್ತದೆ. ಇದು ಹೇಗೆ ಬಿಂಬಿಸಿದ್ದಾರೆ ಹೇಳಿದ್ರೆ ಕೇಬಲ್ ಆಪರೇಟರ್ಗಳು ಗ್ರಾಹಕರನ್ನ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ತಮಗೆಲ್ಲರಿಗೂ ತಿಳಿದಿರಬೇಕು, ಇವತ್ತು ಟ್ರಾಯ್ ಸಂಸ್ಥೆ ಈ ಒಂದು ನಿಯಮವನ್ನ ಮಾಡುವಾಗ ಕೇಬಲ್ ಆಪರೇಟರ್ಗಳ ಸಂಘವನ್ನ ಗಮನಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ಬ್ರಾಡ್ಕಾಸ್ಟರ್ ಮತ್ತು MSOಗಳಿಗೆ ಮಣೆ ಹಾಕಿ ಇಲ್ಲಿರುವ ಕೇಬಲ್ ಆಪರೇಟರ್ಗಳನ್ನೆಲ್ಲ ಮುಗಿಸಿ ವಿದೇಶಿ ಕಂಪನಿಗಳು ಅಥವಾ ರಿಲಯನ್ಸ್ ಅಂತ ಒಂದು ದೊಡ್ಡ ಸಂಸ್ಥೆಗೆ ಈ ಗ್ರೌಂಡ್ ಅನ್ನು ಕ್ಲಿಯರ್ ಮಾಡಿಕೊಡುವಂತ ಒಂದು ವ್ಯವಸ್ಥೆಯನ್ನ ಕೈ ಹಾಕಿದೆ. ಈಗಾಗಲೇ ಕೇಬಲ್ ಆಪರೇಟರ್ಗಳು ಯಾವುದೇ ಫ್ರೀ ಚಾನೆಲ್ಗಳಿಗೆ ಗ್ರಾಹಕರ ಮೇಲೆ ಹೊರೆ ಹಾಕಿಲ್ಲ. ಆದರೆ ಹೊಸ ನೀತಿಯಿಂದಾಗಿ ಗ್ರಾಹಕರು ಹೆಚ್ಚುವರಿ ಹಣವನ್ನ ಕಟ್ಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನೀತಿಯನ್ನ ವಿರೋಧಿಸಿ ಕೇಬಲ್ ಆಪರೇಟರ್ಸ್ಗಳ ಸಂಘದಿಂದ ಮಣಿಪಾಲದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಯಿತು. ಮಣಿಪಾಲ ಸರ್ಕಲ್ನಿಂದ ಡಿಸಿ ಕಚೇರಿ ತನಕ ಪಾದಯಾತ್ರೆಯ ಮೂಲಕ ಸಾಗಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಒಂದು ಪ್ರತಿಭಟನೆ ಮಾಡ್ತಿದ್ದೇವೆ. ಪ್ರತಿಭಟನೆ ಉದ್ದೇಶ ಏನು ಅಂತ ಹೇಳಿದ್ರೆ, ಈವರೆಗೆ ನಮ್ಮ ಜಿಲ್ಲೆಯ ಎಲ್ಲ ಗ್ರಾಹಕರು 250ರಿಂದ 300 ರು ದರದಲ್ಲಿ 220ರಿಂದ 300 ಚಾನಲ್ಗಳನ್ನು ನೋಡ್ತಿದ್ದರು. ಈಗ ಹೊಸ ನೀತಿಯಿಂದಾಗಿ ಆ ದರವು ಅನಿವಾರ್ಯವಾಗಿ 800 ರೂಪಾಯಿ ಮೇಲೆ ಹೋಗಲಿದೆ. ಯಾಕಂತ ಹೇಳಿದ್ರೆ ಈವರೆಗೆ ಫ್ರೀ ಟು ಏರ್ ಚಾನಲ್ಗೆ ಯಾವುದೇ ದರವನ್ನು ಕೇಬಲ್ ಆಪರೇಟರ್ ಪಡೆಯುತ್ತಿರಲಿಲ್ಲ. ಈಗ ಹೊಸ ಕಾನೂನಿಂದಾಗಿ 130 ಮತ್ತು GST ಪ್ರತ್ಯೇಕ ಸೇರಿ 155 ರೂಪಾಯಿ ಪಾವತಿಸಬೇಕಾಗುತ್ತದೆ. ಅದರ ನಂತರ ಪ್ರತಿ ಒಂದು ಚಾನಲ್ಗೂ 15ರಿಂದ 30ರವರೆಗೆ ಅಂದರೆ ಸಾಧಾರಣ ಒಂದು 10ರಿಂದ 20 ಬುಕ್ಕೆಗಳಿಗೆ 200ರಿಂದ 400ರವರೆಗೆ ಎಕ್ಸ್ಟ್ರಾ ಪಾವತಿ ಮಾಡಬೇಕಾಗುತ್ತದೆ. ಮತ್ತು ಅವರ ಸ್ವತಂತ್ರ ಆಯ್ಕೆ ಚಾನಲ್ಗಳಿಗೆ ಪ್ರತಿಯೊಂದಕ್ಕೆ 19 ಪ್ಲಸ್ GST ಅಂತ ಹೇಳಿದರೆ ತುಂಬ ದರ ಆಗ್ತದೆ. ಇದರಿಂದ ಜಿಲ್ಲೆಯ ಗ್ರಾಹಕರಿಗೆ ತುಂಬ ಹೊರೆ ಆಗ್ತದೆ. ಈ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗದವರೇ ಹೆಚ್ಚಾಗಿ ನಮ್ಮ ಕೇಬಲ್ ಗ್ರಾಹಕರಾಗಿರುವುದರಿಂದ ಅವರಿಗೆ ತಮ್ಮ ಈ ಹೊರೆಯನ್ನು ನಿಭಾಯಿಸುವುದು ಕಷ್ಟ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.